ಸಿಪಿಐಎಂ ಉಳ್ಳಾಲ ವಲಯ ಸಮಿತಿ ವತಿಯಿಂದ ಸೋಮೇಶ್ವರ ಪುರಸಭೆ ಎದುರು ಪ್ರತಿಭಟನೆ ನಡೆಯಿತು. ಸಿಪಿಐಎಂ ಉಳ್ಳಾಲ ವಲಯ ಕಾರ್ಯದರ್ಶಿ ಕೃಷ್ಣಪ್ಪ ಸಾಲ್ಯಾನ್ ಮಾತನಾಡಿ, ಸೋಮೇಶ್ವರ ಗ್ರಾಮ ಪಂಚಾಯಿತಿ ಪುರಸಭೆಯಾಗಿ ಮೇಲ್ದರ್ಜೆಗೆ ಏರಿ ಪುರಸಭೆಯಾಗಿ ವರ್ಷಗಳು ಕಳೆದರೂ ಗ್ರಾಮದ ಅಭಿವೃದ್ಧಿ ಕಾರ್ಯಗಳೇ ಆಗ್ತಾ ಇಲ್ಲ. ಮನೆ ತೆರಿಗೆಯನ್ನ ವಿಪರೀತ ಏರಿಸಿ ಜನರಿಗೆ ದ್ರೋಹ ಬಗೆಯಲಾಗ್ತಾ ಇದೆ. ಪುರಸಭೆ ವ್ಯಾಪ್ತಿಯ ಎಲ್ಲಿಯೂ ರಸ್ತೆ ಬದಿ ಚರಂಡಿಗಳಿಲ್ಲದೆ ಮಳೆಗಾಲದ ನೀರು ರಸ್ತೆಯಲ್ಲೇ ಹರಿದು ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಕುಡಿಯುವ ನೀರಿನ ವ್ಯವಸ್ಥೆಯೂ ಸಮರ್ಪಕವಾಗಿಲ್ಲ ಅಂತ ಹೇಳಿದರು. ಪುರಸಭೆ ಅದು ಇನ್ನು 1 ವರ್ಷ ಆಂಡಲ ಪುರಸಭೆ ಇಂಚಿನ ಮಲ್ತಂದು ಪಂಡ ಒವೇ ಅಭಿವೃದ್ಧಿ ಬಗ್ಗೆ ಗಮನ ಹರಿಸುನಂಚಿನ ತೋಜ್ಜಿ ಅವು ಚರಂಡಿ ಆವಡು, ರಸ್ತೆ ಆವಡು, ನೀರು ವ್ಯವಸ್ಥೆ ಆವಡು, ವಿದ್ಯುತ್ ದೀಪದ ವ್ಯವಸ್ಥೆ ಆವಡು, ಅತನ ಆರೋಗ್ಯದ ಬಗ್ಗೆ ಆವಡು ಬೇತೆ ಬೇತೆ ರೀತಿಯ ಒವೇ ಅಭಿವೃದ್ಧಿ ಮಲ್ಪಣೆಯನ್ನು ಬಿಡ್ದು ಇನಿ ದಿಢೀರಣೆ ಈ ಒಂಜಿ ಪುರಸಭೆ ತೆರಿಗೆಯನ್ನು ಹೆಚ್ಚ ಮಲ್ತು ಇನ್ನು ಒಂಜಿ ಕೋವಿಡ್ ವೈರಸ್ ಅದು ತಿಂಗಳು ಕಟ್ಲೆ ಈ ಗ್ರಾಮದ ಜನಸಾಮಾನ್ಯರು, ಕಾರ್ಮಿಕರು, ಬೇತೆ ಬೇತೆ ವಿಭಾಗದ ಜನಕುಲು, ರೈತರು ಇನ್ನು ಕೆಲಸ ಇಜ್ಜಂದೆ, ಸಂಪಾದನೆ ಇಜ್ಜಂದೆ, ಆದಾಯ ಇಜ್ಜಂದೆ ಬದುಕರೆ ಕಷ್ಟದಂಚಿನ ಈ ಪೊರ್ತುಡು ಪುರಸಭೆ ಆ ಒಂಜಿ ತೆರಿಗೆನು ಹೆಚ್ಚ ಮಲ್ಪರೆ ಬಲ್ಲಿತ್ತನು ಸದ್ಯಗೂ ತೆರಿಗೆ ದೆತ್ತೊಂದೆಲ್ಲ ಹತ್ತು ದಯಪಂಡ ಪುರಸಭೆ ನಡಪೊಡ್ದಂಡ ತೆರಿಗೆ ದೆತ್ತೊಂಡು ಆಂಡ ಇದೀ ಪೊರ್ತುಡು ಜನಕುಲು ಹೆಚ್ಚು ತೆರಿಗೆ ಕೊರ್ಪಡಂಚಿನ ವ್ಯವಸ್ಥೆ ಇಜ್ಜೇರು ಅಂಚಾದೊಪ್ಪನಾಗ ಸದ್ಯಗೂ ಈ ₹100 ತನ ತೆರಿಗೆನೇ 500, 600, 700 ಈ ರೀತಿ ತೆರಿಗೆ ಹೆಚ್ಚ ಮಾಡ್ತದೆ. ಈ ಸಂದರ್ಭದಲ್ಲಿ ಜನವಾದಿ ಮಹಿಳೆ ಸಂಘ ಉಳ್ಳಾಲ ವಲಯ ಅಧ್ಯಕ್ಷೆ ಪದ್ಮಾವತಿ ಶೆಟ್ಟಿ, ಉಳ್ಳಾಲ ವಲಯ ಸೆಂಟರ್ ಕಮಿಟಿ ಸದಸ್ಯ ಜಯಂತ್ ನಾಯ್ಕ್, ಡಿವೈಎಫ್ಐ ಉಳ್ಳಾಲ ವಲಯ ಅಧ್ಯಕ್ಷ ಅಶ್ರಫ್ ಕೆಸಿರೋಡು ಮತ್ತಿತರರು ಉಪಸ್ಥಿತರಿದ್ದರು. ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಜನಸಾಮಾನ್ಯರ ಜೊತೆ ಇರುತ್ತೆ. ಮಾಡಿ ಮನೆಯೊಳಗೆ ಕೂರಿ ಅಂದ್ರು ಜನಸಾಮಾನ್ಯರ ಸಮಸ್ಯೆಗಳೇನು ಕೋವಿಡ್ ಚಿಕಿತ್ಸೆಗಾಗಿ ನೀವೇನು 10,000 ಒಂದು ಲಾಬಿಗೆ ಕೊಟ್ರಿ, ಇದರ ವಿರುದ್ಧ ಪ್ರತಿಭಟನೆ ಮಾಡಿದ್ವಿ. ಖಾಸಗಿ ಆಸ್ಪತ್ರೆ ಅವರು ಏನು ಸಾಕ್ಷ್ಯಗಳಲ್ಲ. ಸೋಮೇಶ್ವರ ಪುರಸಭೆ ಅಕ್ಕಲ್ನ ದೇಲ್ನ ಒವೇಲ್ನಂಜಿ ಮನನೆ ಗಣನೆಗೆ ದೆತ್ತನಂದೆ ಅಕ್ಕಲ್ ಹಿಡ್ದು ದೋಚೊಂದುಂಡು ಇನಿ ₹100, ₹200 ಇತ್ತಿನ ಟ್ಯಾಕ್ಸನ್ನು ₹700, ₹100 ದೆತ್ತೊಂದುಂಡು ಇನಿ ಮೂಲ ಹಲವಾರು ಬೇಡಿಕೆ ದೀದು ಮನವಿ ಕೊರ್ರೆ ಎಂಕಲೆಲ್ಲ ಮದಿಮೆಂಡು ಎಂಕಲೆಲ್ಲ ಗೃಹ ಪ್ರವೇಶ ಉಂಡು ಐಕ್ ನಿಕ್ಲೆ ಪರ್ಮಿಷನ್ ಕೊಡೋದು ಬತ್ತಂದಾಂಡ ನಿಖಿಲ ಜನ 50-70 ಮಾಡ ಸೇರ್ಸಾಲೆ ಎಂಕಲೆ ಮನೆ ತೆರಿಗೆ ಫಸ್ಟ್ ಕಟ್ಟಲೆ ಅನ್ಕೊಂಡು ನಿಟ್ಟು ಆಕಲೆ ಭರವಸೆ ಕೊಡ್ತೇವೆ. ಅಪಾಗ ಮೆಕಲೆ ಪ್ರಮುಖವಾದ ಬೋರ್ಡೆ ಇನಿ ಮನೆ ತೆರಿಗೆ ಇನಿ ಗ್ರಾಮದ ಫಸ್ಟ್ ಸದಸ್ಯರು ಬಂದ ಮುಖ್ಯ ಕಾರ್ಯ ನಿರ್ವಹಣಾ ಅಧಿಕಾರಿ. ಈ ಮುಖ್ಯ ಅಧಿಕಾರಿ ಇಡೀ ಗ್ರಾಮದ ಪುರಸಭೆದ ಎಂಚ ಒಂದು ಸ್ಥಿತಿಗತಿ ಆ ಯೋಜನೆದ ಬಗ್ಗೆ ಸರಿಯಾದ ಯೋಜನೆಯನ್ನು ಕಣೇರಪಡೋದು ಸರ್ಕಾರಕ್ಕೆ ಪತ್ರ ಮುಖಾಂತರವಾದ ತನ್ನ ಬೇಡಿಕೆಯನ್ನು ಅಂಚೆ ನಾಗರಿಕನ ಪರವಾದ ಸಲ್ಲಿಸೋದು ನಾಗರಿಕರದು ಸಭಾಸಗಿರಿ ಪರಿವರ್ತನೆ ಯೋಜನೆ ಅಧಿಕಾರಿ.